ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ. ಒಳ್ಳೆ ನಿದ್ದೆ ಆಯಿತು. ಒಳ್ಳೆ ಚಳಿ ಇತ್ತು ಆ್ಯಕ್ಚುಲಿ. ಭಾರಿ ಒಳ್ಳೆ ವೆದರ್. ಈಗ ನೋಡಿದರೆ ಫುಲ್ ಜೋರು ಗಾಳಿ ಬೀಸ್ತಾ ಇದೆ. ಅದು ಸೌಂಡು ಗೋಪ್ರೋದಲ್ಲಿ ಕೇಳುತ್ತೆಲ್ಲ ಗೊತ್ತಿಲ್ಲ, ಬಟ್ ಅದು ಗೋಪ್ರೋ ನಾಯ್ಸ್ ರೆಡ್ಯೂಸ್ ಮಾಡುತ್ತೆ. ಒಳ್ಳೆ ಸೌಂಡ್ ಇದೆ. ನಾವು ಸ್ಟೇ ಮಾಡಿರೋ ಹೋಮ್ ಸ್ಟೇ. ನಾವು ಮೂವರೇ ಇದ್ದೀವಿ, ಬೇರೆ ಯಾರಿಲ್ಲ. ಇದು ವೀಕ್ ಡೇ ಅಲ್ಲ. ಸೊ ಇಲ್ಲಿಂದ ನಿಮಗೆ ಒಳ್ಳೆ ವ್ಯೂ ಬೇರೆ ಇದೆ. ಅಲ್ಲಿ ಏನೋ ಹೊಳ್ಳೆ ಥರ ಏನೋ ಇದೆ, ಅದೇ ಸೌಂಡ್ ಇದೆ ಮೋಸ್ಟ್ಲಿ. ನೈಸ್. ಎಲ್ಲ ಕೃಷಿ ಇದೆಲ್ಲ ಇದೆ, ಗದ್ದೆ ಥರ. ಹಂಗೆ ಈ ಥರ ಆ್ಯಕ್ಚುಲಿ ಜಾಗ ಹಳ್ಳಿ ಕಡೆ, ಹಳ್ಳಿ ಎನ್ವೈರ್ಮೆಂಟ್ ಅಂದರೆ ಒಂಥರ ಫುಲ್ ಖುಷಿ ಯಾವಾಗಲೂ. ನಾನು ಅದಕ್ಕೆ ಆ್ಯಕ್ಚುಲಿ ಈವನ್ ಮನೆ ಮಾಡಿದ್ರು ಒಂಥರ ಈ ಥರ ಎಲ್ಲರೂ ಒಂಥರ ಹಳ್ಳಿ ಪ್ರದೇಶದಲ್ಲಿ ಮಾಡೋಣ ಅಂತ. ಆದಷ್ಟು ಹೈವೇಯಿಂದ ದೂರ. ಇದು ಆ್ಯಕ್ಚುಲಿ ರೋಡ್ ಇದೆ, ಬಟ್ ಇಲ್ಲಿ ಯಾವುದು ಇದಿಲ್ಲ, ವೆಹಿಕಲ್ಸ್ ಎಲ್ಲ ತುಂಬ ಜಾಸ್ತಿ ಮೂಮೆಂಟ್ಸ್ ಇಲ್ಲ. ಈಗ ಇಲ್ಲೇ ಒಂದು ಹತ್ತಿರ ವ್ಯೂ ಪಾಯಿಂಟ್ ಥರ ಇದೆಯಂತೆ, ಸ್ವಲ್ಪ ಮೇಲೆ 1 ಕಿಲೋಮೀಟ್ರಲ್ಲಿ. ಸೊ ಬೈಕ್ ತಗೊಂಡು ಹೋಗ್ತೀವಿ. ಗೇರ್ಸ್ ಎಲ್ಲ ಏನು ಹಾಕೋತಲ್ಲ ಸದ್ಯಕ್ಕೆ. ಇಲ್ಲಿ ಇನ್ನೂ ತಿಂಡಿ ಆಗಿಲ್ಲ. ಅವ್ರು ತಿಂಡಿ ಬರುವಾಗ ಒಂದು 8:30 ಆಗುತ್ತೆ ಅಂತ ಹೇಳಿದರು. ಮಳೆ ಇಲ್ಲ ಅಂದರೆ ಒಂದು ಡ್ರೋನ್ ಎಲ್ಲ ಹಾರಿಸ್ತೀವಿ. ಸಚಿನ್ ಅವ್ರ ಹತ್ರ ಲೈಕ್ ಒಳ್ಳೆ ಡ್ರೋನ್ ಇದೆ, ಆ್ಯಂಡ್ ಈಸ್ ಲೈಕ್ ಅಮೇಝಿಂಗ್ ಡ್ರೋನ್ ಪೈಲಟ್ ಕೂಡ. ಓಣ ಲೆಟ್ಸ್ ಗೋ. ನುಂಗಿಬಾರ್ದ ಇಲ್ಲಿಂದ ವ್ಯೂ ಪಾಯಿಂಟ್ ಇದೆಯಂತೆ. ಸ್ವಲ್ಪ ಅಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ಇಲ್ಲಿ ನಡ್ಕೊಂಡು ಹೋದ್ರೆ ಇಲ್ಲಿಂದ ಸ್ವಲ್ಪ ವ್ಯೂ ಪಾಯಿಂಟ್ ಥರ ಕಾಣುತ್ತೆ. ಅದು ಆ್ಯಕ್ಚುಲಿ 1000 ಸ್ಟೆಪ್ಸ್ ಇದೆ ನೀವು ನೋಡೋದಾದ್ರೆ ಮಲ್ಲಲ್ಲಿ ಫಾಲ್ಸ್. ಬಟ್ ನಮಗೆ ಅಷ್ಟಿಲ್ಲ. ನಮಗೆ ಬೇಡ ಬೇಡವೇ ಬೇಡ. ತುಂಬ ಸಲ ಕೇಳಿದೆ ಮಳವಳ್ಳಿ ಫಾಲ್ಸ್ ಕೂರ್ಗ್ ಹತ್ರ. ಫೋಟೋಸ್ ಎಲ್ಲ ನೋಡಿದೆ, ಬಟ್ ಅದೆಲ್ಲ ಒಂಥರ ಫೇಮಸ್ ಪ್ಲೇಸ್ ಅಂತ ಹೇಳಿದ್ರೆ ಯೂಶ್ವಲಿ ನಾನು ವಿಸಿಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಜನ ಜಾಸ್ತಿ ಇರ್ತಾರೆ. ಇದು ಬೆಳಗ್ಗೆ ಎದ್ದು ಬಂದಿರೋದು ಇಲ್ಲಿಗೆ, ಸೊ ದ್ಯಾಟ್ ಅದೊಂದು ಚೆನ್ನಾಗಿರೋ ವ್ಯೂ ಸಿಗಲಿ. ಓಕೆ, ಸದ್ಯಕ್ಕೊಂದು ಫುಲ್ಲು ಟ್ರೇಲ್ ಓಡ್ಕೊಂಬರೋಣ ಅಂತ. ಇನ್ನು ಇಲ್ಲಷ್ಟು ಚಳಿ ಇಲ್ಲ, ಬಟ್ ಇವಾಗ ಒದ್ದಾಗುತ್ತೆ ಗ್ಯಾರಂಟಿ. ಆಮೇಲೆ ಚಳಿ ಸ್ಟಾರ್ಟ್ ಆಗುತ್ತೆ. ಈ ಮನೆ ಎಷ್ಟು ನೋಡಿದರೂ ನೋಡಿದಷ್ಟು ಖುಷಿ. ಥರ ಸಕ್ಕ ಚೆನ್ನಾಗಿದೆ ಹೋಮ್ ಸ್ಟೇ. ಅರೌಂಡ್ 12 ಇಯರ್ಸಿಂದ ನಡೆಸ್ತಾ ಇದ್ದಾರಂತೆ ಈ ಹೋಮ್ ಸ್ಟೇಯನ್ನು. ನಮಗೆ ಆ್ಯಕ್ಚುಲಿ ಈಗ ಇದು ವೀಕ್ ಡೇ ಅಲ್ಲ, 600 ಪರ್ ಹೆಡ್. ಮತ್ತು ಫುಡ್ ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಇತ್ತು, ಅಂದರೆ ಲಾಸ್ಟ್ ಮಿನಿಟ್ ಬಂದಿದ್ದಕ್ಕೆ 60 ಪರ್ ಹೆಡ್ ತಗೊಂಡು. ಚಿತ್ರಾನ್ನ ಚೆನ್ನಾಗಿತ್ತು. ಶುರುವಾತ ಟ್ರೈಲ್. ಬರ್ತೀವಿ ಸರ್. ಆಯ್ತಾಯ್ತು. ಮಳೆ
ಅಲ್ಲಿ ದೂರಲ್ಲಿ ಕಾಣ್ತದೆ ಒಂದು ಚಿಕ್ಕ ಮನೆ ಥರ, ಅಲ್ಲಿ ಹೋಗ್ಬೇಕಂತೆ. ಮನೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಎಲ್ಲಾರು ನಿಮ್ಮ ಅಂದರೆ ಈ ಕಡೆ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಈ ಥರ ಯಾವ್ದಾದ್ರು ಚಿಕ್ಕ ಮನೆ ಎಲ್ಲ ಎಲ್ಲಾರು ಯಾರು ಸೇಲ್ ಮಾಡೋದಿದ್ರೆ ಪ್ಲೀಸ್ ನನಗೆ ಮೆಸೇಜ್ ಹಾಕಿ. ನಾನು ಐ ಮೀನ್ ದೊಡ್ಡ ಲ್ಯಾಂಡ್ ಅಲ್ಲ, ಚಿಕ್ಕದು ಈ ಥರ ಮನೆ, ಒಂದು ಚಿಕ್ಕ ಲ್ಯಾಂಡ್ ಆ ಥರ ಯಾರು ಸೇಲ್ ಮಾಡೋದಿದ್ರೆ ಮೆಸೇಜ್ ಹಾಕಿ. ನಾನು ತಗೋತೀನಿ. ನನಗೆ ಅಟ್ಲೀಸ್ಟ್ ಯಾವ ಥರ ಒಂದು ಇಲ್ಲಿ ಬಂದು ಕೂರಕ್ಕೆ ಬೇಕಾಗತ್ತೆ. ಹಾಂ ಸಾಕಾ? ವಾವ್ ಇದು ಪರ್ಫೆಕ್ಟ್ ವೆದರ್. ಬೇರೆ ಒಳ್ಳೆ ಮಳೆ, ಒಂಥರ ನೀರಲ್ಲೇ ಹೋಗೋದು. ರೋಡಲ್ಲೆಲ್ಲ ಫುಲ್ ನೀರೇ. ನಾವು ಆರಾಮ್ಸೆ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಆಗ್ತದೆ ಒಂಥರ ಫೀಲ್ ಮಾಡಿಕೊಂಡು. ಇಲ್ಲಿ ಫಾಸ್ಟ್ ಹೋದ್ರೆ ಯೂಸ್ ಇಲ್ಲ. ಓಹೋ ಹೋ ಹೋ, ಓ ಅಲ್ಲೊಂದು ಟ್ರೈಲ್ ಕಾಣ್ತಾ ಇದೆ ಮೇಲ್ಗಡೆ ಹೋಗಿರೋದು. ಅದೇ ಅಂತ ಟ್ರೈಲ್ ಅನ್ನು ಮಾರೆ ಸಜಿಗೆ ಮುಳ್ದಿಲ್ಲಾಗೆ ನೋಡ್ಬಿಟ್ಟು ಒಂದು ತುಲಾಗೆ ಸೂಪರ್ ಉಣ್ಣು. ಯಾ ನಾವು ನೀರು ಬೋದು ಫುಲ್ ಜಾರ ಒಂದಿತ್ತಲ್ಲ. ఓ అలా అయితే క్లియర్ అండి. నువ్వు భయంకರ అండి ಜಾಗ ಹೆಂಗ್ ಗೊತ್ತೇ ಜನ್ಮಾರ. ಟ್ರೈಲ್ಸ್ ಎಲ್ಲ ಇದೆ ನಮ್ದು ಹೋಗಬೇಕಿರೋದು. ಇಲ್ಲೊಂದು ಟೆಂಪಲ್ ಇದೆ ಮೇಲ್ಗಡೆ. ಇಲ್ಲೊಂದು ಆಫ್ ರೋಡ್ ಟ್ರೈಲ್ ಇದೆ, ಮೇಲ್ಗಡೆ ಎಲ್ಲ ಹೋಗುತ್ತೆ ನೋಡಿ. ಅದು ಆ ಪೊರೆಲ್ ಕಲ್ಲು ರಟ್ಟುಂಡು ಗೊತ್ತಾಂಡ ಎಂಕ್ ಡೌಟ್ ಅಂತ ತೋಜುಂಡು ರಟ್ಟುಂಡ ಸೈಡ್ ಉಂಟು ಸೈಡ್ MTC ಅನ್ನು फिर जोर पुश करो. Ну а там ну а ಹೋಗು ಅವೇನಲ್ಲ ಲೆಫ್ಟ್ ರೈಟ್ ಹೊರಡಿತ್ತು ನಾವು ಅಂತ ಜಾಸ್ತಿ ಹೊರಳ್ಕೊಳ್ಳಿ.
ರೊಟ್ಟು ಆಸಮ್. ಸಚಿನ್ ಹೆಲ್ಮೆಟ್ ಕೆಳಗೆ ಬಿದ್ದು ಅದು ಕ್ಯಾಮ್ರಾದು ಇದು ಕಟ್ಟಾಯಿತು, ಈ ರಿಪೇರಿ ಆಗ್ತಾಯಿದೆ. ಆಯಿತಾ ಫುಲ್ ಸೂಪರ್. ಡ್ರೋನ್ ಹಾರಿಸ್ಬೇಕಂತಿದ್ವಿ, ಬಟ್ ಈಗ ಮಳೆ ಸ್ಟಾರ್ಟ್ ಆಯಿತು. ಅಷ್ಟೇ, ಡ್ರೋನ್ ಇಲ್ಲ. ಬಟ್ ವಿದೌಟ್ ಡ್ರೋನ್ ನಾವು ಆಲ್ಮೋಸ್ಟ್ ಒಂದು ಪೀಕಲ್ಲಿದ್ದೀವಿ. ಇಲ್ಲಿಂದ ಎಲ್ಲ ಒಳ್ಳೆ ವ್ಯೂ ಸಿಗ್ತಾ ಇದೆ. ಇಟ್ಸ್ ಅಮೇಝಿಂಗ್. ಅದು ನೀಲ್ಕುರಿಂಜಿ ನಾವು ಆ್ಯಕ್ಚುಲಿ ಅದಕ್ಕಂತ ಬಂದಿದೆ ಅಲ್ಲ, ಬಟ್ ನಾವು ಹೋದಲ್ಲೆಲ್ಲ ಕಾಣ್ತಾ ಇದೆ. ಇದೊಂಥರ ಆಲ್ಮೋಸ್ಟ್ ಮಡಿಕೇರಿ ರೀಜನೇ ಆಯ್ತಲ್ಲ, ಇದೆ ಪ್ರೂಫ್ ಅಲ್ಲ. ಇದು ಐಫೋನ್ ಅನ್ಸ್ಕೋದು, ಸೊ ಟ್ರಸ್ಟ್ ಇದೆ ಸ್ವಲ್ಪ. IP368 ಅಂದರೆ IP68 ಇರುತ್ತೆ. OnePlus ಅಲ್ಲ, OnePlus ಅಲ್ಲ. ಥ್ಯಾಂಕ್ಸ್ ಟು ಸಾಯಿ ಆ್ಯಕ್ಚುಲಿ ಈ ಪ್ಲೇಸ್ ಎಲ್ಲ ಮ್ಯಾಪಲ್ಲಿ ಹಾಗೆಲ್ಲ ಹುಡುಕಿ ಎಲ್ಲ ಟ್ರೈಲ್ ಎಲ್ಲ ಸಕ್ಕತ್. ನಿನ್ನೆ ಹೋಗಿದ್ದು ಟ್ರೈಲ್ ಅಂತೂ ಅಮೇಝಿಂಗ್ ಇತ್ತು. ಇವತ್ತು ಹೋಗಿದಂತೂ ಲೈಕ್ ಕ್ರೇಜಿ. ಇನ್ನೊಂದು ಟ್ರೈಲ್ ಇದೆ ಅಂತೆ, ಅದು ಹುಡುಕ್ತಾನೆ. ನೆಕ್ಸ್ಟ್ ಲೆವೆಲ್. ಮಿಸ್ಟರ್ ಡಾಟ್ ಮಜಾ ಆಗಬೇಕು. ನಿಮಗೆ ಮಳೆ ಅಂದರೆ ಇವಾಗ ಸ್ವಲ್ಪ ಇಷ್ಟ ಜಾಸ್ತಿ ಆಗ್ತಾ ಉಂಟು? ಯಾಕಂದರೆ ಈಗ ಫುಲ್ ಚಂಡಿ ಆಗಿದ್ವಿ. ಇವತ್ತು ಬೆಳಗ್ಗೆ ಚಂಡಿ ಫುಲ್ ಎಲ್ಲ ವೆಟ್ಟೆ ಹಾಕೊಂಡ್ಬಂದಿದ್ದು, ಹಾಗೆ ಫುಲ್ ವೆಟ್ ಪ್ಯಾಂಟು, ವೆಟ್ ಸಾಕ್ಸ್, ಎವ್ರಿಥಿಂಗ್. ನಂದು ಗೋಪ್ರೋ ಬ್ಯಾಟ್ರಿ ತರಕ್ಕೆ ಮರ್ತೋಯ್ತು. ಸೊ ಸಾಯಿದು 1 hour ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಮ್ದು ಇನ್ನೊಂದು ಟ್ರೈಲ್ ಶುರು ಆಗುತ್ತೆ. ಇಲ್ಲಿಂದ ನಮ್ಮ ಟ್ರೈಲ್ ಶುರು ಆಗುತ್ತೆ. ಪುರು जार लगा जार नु कर लिया ಎದುರು ಎದುರು ಕಲ್ಲಿದ್ದಲ್ಲ ಅದು. ಮಾಮಾಜಿ No easy, ತಿರ್ಗ
दादा Nebali Nebali anda kadamba ಎಟ್ಟೆಲ್ಲ ಹಾಗೆ ಅದು ಹಾಗೆ ರೇಟಲ್ಲ ಎಂಚ ಪೋಪಿನೇನಾ ಅವೇ ತೂದು ಬರ್ಪಣೆಡ್ಡ ಅವೇ ತೂದು ಬರ್ಪಣೆಡ್ಡ ಅವೇ ಎದುರು ಪಕ್ಕ ಟನ್ನಂ ಬೇರಾಜಿನ ಕಷ್ಟ ಲಿಟೇ ಪೋಲ್ ಇನ್ನುಂಡು ಲಿಟೆ ಮಿತ್ತರಲ್ಲ ಲೀಚ್ ಉಪ್ಪು ಮಾತ್ರ ಎಲ್ಲ ಲೀಚ್ ಪೋಲಿ ನಾವು ಕನೆಕ್ಟ್ ಆಗಲ್ಲ ದೂಲಾಗೆ ಸಮ್ವೇರ್ Pira on the Popina Mallan shed, Barpina. The Polia Poli. The Kesa Ridge actually. At the Leech Mitaran and the Popen. Gear no ule bodu. At car with the Kesar Lakondu, Tar Lakondu. Depona Barcha. Oh, boy, right on, well. ಲೀಚ್ ಹಬ್ಬ ಇದೆ ಇವತ್ತು.
ಮಿತ್ತದ ಇಡ್ಬೋದು ಅಲ್ಲಿ ಬಡೋಣ ವೈಪು ಅದೇ ಮೂಕುಡಿ ನೀಚಿ ಇದು ವೈಪು ಮಾರು ಮೂಕುಡಿ ಇದಕ್ಕೆ ಒಂದು ಹೊರೆ ಬರ್ತದೆ ಕೊಡೋದು ಮಿತ್ತಡಿ ಅಕಡೆ ಎರಡು ಮೂಜಿ ಫ್ಲೋ ತುಲೆ ಇಲ್ಲಿವರೆಗೆ ಬಂತು. ಇಲ್ಲಿಂದ ಒಂದು ಫಾಲ್ಸ್ ಥರ ಸೌಂಡ್ ಬರ್ತಾ ಇತ್ತು, ಅದು ಯಾವುದು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ರೂಟಾಗಿ ಬಂದ್ವಿ. ಇಲ್ಲಿಂದ ಮೋಸ್ಟ್ಲಿ ಒಂದು ಫಾಲ್ಸ್ ಇದೆ, ಅದು ನೋಡೋಕ್ಕೆ ಸಿಗಲ್ಲ. ಬಟ್ ಅಮೇಝಿಂಗ್, ನಾವು ಬಂದಿರೋದು ಇಲ್ಲಿಗೆ ಹೇಗಿದೆ ಅಂದರೆ ಕ್ರೇಜಿ ಇದೆ. ಇಲ್ಲಿಂದ ನೋಡಿದರೆ ಇಲ್ಲಿಂದ ಫುಲ್ ಒಂದು ಫಾಲ್ಸ್ ಥರ ಕೆಳಗಡೆ ಬೀಳ್ತಾ ಇದೆ. ಅದು ನಮಗೆ ಆ ಕಡೆಯಿಂದ ನೋಡೋಕ್ಕೆ ಸಿಗಲ್ಲ. ಅಮೇಝಿಂಗ್. ಯಾವ್ದು ಫಾಲ್ಸ್ ಅಂತ ಗೊತ್ತಿಲ್ಲ, ಯಾವುದೋ ಒಂದು ನೀರು ಬೀಳೋದಿದೆ ಇಲ್ಲಿಂದ. ನೀರು ಎಷ್ಟು ಕ್ಲೀನ್ ಇದೆ. ಎಂತ ಇಲ್ಲ ಎಲ್ಲ ಹೆಲ್ಮೆಟ್ ಅಲ್ಲಿ ಇಲ್ಲಿ ಒಳಗಡೆ ಎಲ್ಲ ಲೀಚ್ ಹೋಗ್ತಾ ಇದೆ ಆ್ಯಕ್ಚುಲಿ ಮಾತಾಡ್ತಾ. ಇಲ್ಲೊಂದು ಮೇಲ್ಗಡೆ ಎಲ್ಲೋ ಇದೆ. ಆಸಮ್. ಆಲ್ಮೋಸ್ಟ್ ಇಲ್ಲಿ ಆಯಿತು ಫಾಲ್ಸ್ಗೆ. ಈ ಸ್ವಲ್ಪ ಬಿಸಿಲು ಬಂತು, ಮಳೆನೂ ಬರ್ತಾ ಇದೆ. ಇದು ಆ್ಯಕ್ಚುಲಿ ಹೋಗೋ ರೂಟ್ ಸಕ್ಕತ್ತಿತ್ತು. ಬೈ ಬೈ ಬೈ. താറുണ്ട് കൊല്ലില്ലേ ಹಾಂ ಒಚ್ಚ ಹೋಯ್ತು ಬರು ನೂಕುಗೆ ಇರಬಹುದು ಹೊರಡು. ಒಂಜೇ ನೆಕ್ಬೋದು, ಲೆಫ್ಟ್ ದೇಟೆ ಬೋರ್ಡು, ಎರಡನೇ ಟ್ರೈ. ಈ ಮೇಲೆ ಬರೋಡು ಉಂಟು. ಸಚಿನ್ ಒಂಜಿ ರೆಡಿ 1 2 3. Gori udah. ಒಂದು ನಿಮಿಷ ಸೈರು ಚೂರು ಕೊಡ್ತಾಡೆ ಆ ಮಕ್ಕ ನುಗ್ಗುದ ನಮ್ಮ 2 ಜನ ನುಗ್ಗುವಂತಿಲ್ಲ. ಮೌಂಟ್ ಬೋಂಡ್ ಓ ಶಿಟ್ ಲಕ್ಕದ ಹೋಯ್ತು.
నేను ಒಂಚೂರು ಹೋಯ್ಪೋಡು ನಮಗೆ ಕಂಡಿದೆ ನೋಡಿ ಇದೇ ಬರ್ತದೆ ತಪ್ಪು ಮೆಲಾನೆ ಕೊರ್ಲಿ ಮೆಲಾನೆ ವೈಟ್ ಕೊರಚ್ಚಿ ಅಲ್ಲಿ ಬಂತಲ್ಲ ಯಾರು ಬರಡು ಯಾರು ಬರಡು ದಾಲೆ ಗಾಯ ತಲ್ಪನೆ ಒಂದು ಲೇರ್ಲಕ್ಕ ಅದು ಉಂಟುಂದು ನೆತ್ತೇನು ವಾ ಎಷ್ಟು ಚೆನ್ನಾಗಿದೆ ಇದು ಬ್ಯೂಟಿ ಆಸಮ್. ಓಕೆ, ಇಲ್ಲಿಗೆ ಟ್ರೈಲ್ ಮುಗೀತದೆ. ಅದು ಫುಲ್ ಎಲ್ಲೋವರೆಗೆ ಒಂದು ಯಾವುದೋ ಒಂದು ಫಾಲ್ಸ್ ಥರ ಇತ್ತು ಆ್ಯಕ್ಚುಲಿ, ಅಲ್ಲಿವರೆಗೆ ಹೋಯ್ತು. ಅದು ಸಾಕ ಚೆನ್ನಾಗಿದೆ ಆ್ಯಕ್ಚುಲಿ, ಫುಲ್ ಆಫ್ ರೋಡು. ಅದು ಬೇರೆ ನಮಗೆ ಫುಲ್ ಮಳೆ ಬಂದು ಆ್ಯಕ್ಚುಲಿ ಫುಲ್ ಸ್ಟಕ್ ಆಗಿದೆ ಒನ್ ಟೈಪ್. ಬಟ್ ಡಿಹೈಡ್ರೇಟ್ ಆಗಿದೆ, ಎದ್ದು ಬಿದ್ದು ಒದ್ದಾಡಿ ಎಲ್ಲ ಕಡೆ ಒಂದು ಮತ್ತೆ ಸ್ವಲ್ಪ ಕಡೆ ಎಲ್ಲ ಸಾಯಿ ಕೂಡ ಹೆಲ್ಪ್ ಮಾಡೋದು, ಬೈಕೆಲ್ಲ ಸ್ವಲ್ಪ ಮೇಲೆ ಒಂದು ಕಡೆ ಎಲ್ಲ ಗಾಡಿಯನ್ನು ನಡ್ಸ್ಕೊಂಡು ಹೋಗಿರ್ತಾ ಇದ್ವಿ, ಫಸ್ಟ್ ಗೇರೆಲ್ಲ ಹಾಕಿ ನಡ್ಸ್ಕೊಂಡು ದುಡ್ಕೊಂಡು ಹೋಗಿದ್ವಿ. ಸೊ ಎಲ್ಲೂ ಟ್ರಾಕ್ಷನ್ ಅಂತ ಏನಿರಲಿಲ್ಲ. ಸೊ ಸ್ಟಿಲ್ ಲೈಕ್ ಸ್ವಲ್ಪ ಫನ್ ಇಲ್ಲೇ ಗೊತ್ತಾಗ್ತಿದೆ. ಒಳ್ಳೆ ಕಂಪನಿ ಸಚಿನ್ ಸಾಯಿ, ಒಳ್ಳೆ ಆಫ್ ರೋಡ್ ಅಲ್ಲಿ ಫಸ್ಟ್ ಗ್ಯಾರಂಟಿ ಸಚಿನ್ ಹುಡುಗಿಗಳೆಲ್ಲ ಗ್ಯಾರಂಟಿ. ಯಾನ್ ಆರೇನು ತೂತೀನಿ ಮಾರ್ರೆ, ಯಾನ್ ಮೂಲೆ ಗುಂಡಿ ತೂತೇನ ಅರುಣ ಮೀಯೊಂದುಲ್ಲೇರು ನೇಚರ್ ಪಾತ್ ಅರುಣನ ಕೆಸರು ಫುಲ್ ಮುರ್ತಿರ್ತೀರಿ ಯಾಲ್ಲ ದೆಕ್ಕೊಂಬೆ ಬುಕ್ಕೊಂಡಿದ್ದು ವೆಸ್ಟರ್ನ್ ಗಾರ್ಡ್ನ ಪಾಪ ಈಗಿನ ಮಾಡಿನ ಪಾಪ ಓಕೆ, ಇಲ್ಲಿಗೆ ನಮ್ಮದು ಆಲ್ಮೋಸ್ಟ್ ಇವತ್ತು ಟ್ರೈಲ್ ಎಲ್ಲ ಮುಗಿಯುತ್ತೆ. ಈಗ ಎಲ್ಲ ಪ್ಯಾಕ್ ಮಾಡಿ ಹೋಗ್ತಾ ಇದ್ದೀವಿ. ಡೂ ಚೆಕ್ಔಟ್ ಸಚಿನ್ಸ್ ಯೂಟ್ಯೂಬ್ ಚಾನೆಲ್. ಅವರೊಂಥರ ಹೇಗೆ ಮಾಡ್ತಾರೆ ಅಂದರೆ, ನಂಗೆ ಲೈಕ್ ಆಗೋದು ಯಾರು ಒಂಥರ ಅದು ರಿಯಲಿಸ್ಟಿಕ್ ಆಗಿ ಅದು ಹೆಂಗಾಗುತ್ತೆ ಅದೇ ಥರ ಒಂದು ವಿದೌಟ್, ನಾನು ಅವ್ರನ್ನ ನಿನ್ನೆ ನೋಡ್ತಾ ಇದ್ದೆ, ಅದು ವೇ ಹಿ ಆ್ಯಕ್ಚುಲಿ ರೆಕಾರ್ಡ್ಸ್. ಅದು ಯಾವುದು ಕೂಡ 2 ಶಾಟ್ ಆ ಥರ ಎಲ್ಲ ಏನಿರಲ್ಲ, ಒಂದು ಡೈರೆಕ್ಟಾಗಿ ರೆಕಾರ್ಡ್ ಅದು ಹೇಗಾಗುತ್ತೆ ಆ ಥರ ರೆಕಾರ್ಡ್ ಮಾಡ್ತಾರೆ. ಅದೇನು ಶೋ ಆಫ್ ಎಲ್ಲ ಎಂತ ಇಲ್ಲ. ಥ್ಯಾಂಕ್ಸ್ ಸಚಿನ್. ನಮ್ಮ ಆ್ಯಂಡ್ ಆಲ್ಸೋ ಅವ್ರದ್ದು ಐಫೋನಲ್ಲಿ ಆ್ಯಕ್ಚುಲಿ ಕೆಲವೆಲ್ಲ ರೆಕಾರ್ಡ್ ಮಾಡೋದು ಫೋನ್ ಆಗಿತ್ತು. ಸೊ ಇಟ್ಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ನಮ್ದು ಆ್ಯಕ್ಚುಲಿ 2 ದಿವಸದ್ದು ತುಂಬ ಟ್ರೈಲ್. ಸೊ ಆ ಲೆಕ್ಕದಲ್ಲಿ ಇನ್ನೂ ತುಂಬ ರೈಡ್ಸ್ ಎಲ್ಲ ಮಾಡೋದು, ಫುಲ್ಲು ಟ್ರೈಲ್ಸ್ ಆ ಥರ ಎಲ್ಲ. ಅವರೊಂದು ದೊಡ್ಡ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಆ್ಯಕ್ಚುಲಿ ಫಾಲೋ ಮಾಡ್ತಾಯಿರಿ. ಅವ್ರದ್ದು ಅಮೇಝಿಂಗ್ ಸಿನಿಮ್ಯಾಟಿಕ್ ಮತ್ತು ಒಂಥರ ರಿಯಲಿಸ್ಟಿಕ್, ನಮ್ಮ ಮಂಗಳೂರು ಕಡೆದು ಒಂಥರ ದಕ್ಷಿಣ ಕನ್ನಡ, ಮತ್ತು ನಾಟ್ ಓನ್ಲಿ ಫಾರ್ ದ ದಕ್ಷಿಣ ಕನ್ನಡ, ದ ಎಂಟೈರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೆಲ್ಲ ಅಮೇಝಿಂಗ್. ಆ್ಯಂಡ್ ಆಲ್ಸೋ ಅವರು ಇವಾಗ ನೆಕ್ಸ್ಟ್ ಹೋಗೋ ಪ್ಲೇಸಸ್ ಎಲ್ಲ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸೊ ಚೆಕ್ ಮಾಡಿ. ಆ್ಯಂಡ್ ವಿತ್ ದ್ಯಾಟ್ ಐ ಥಿಂಕ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ಊಟ ಮಾಡಿ ಆಮೇಲೆ ಹೋಗೋದು. ಏನಾರು ಆ ಥರ ಇಂಟ್ರೆಸ್ಟಿಂಗ್ ಇದ್ದರೆ ರೆಕಾರ್ಡ್ ಮಾಡ್ತೀನಿ. ಬಾಯ್.